ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಗ್ರಾಮದ ಉತ್ತಮವಾದ ದೇವರನ್ನೇ ಪ್ರಾರ್ಥನೆ ಮಾಡಿಕೊಂಡು ಈ ಸಾಂಪ್ರದಾಯಿಕ ಮನೆಯಿಂದ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಮತ್ತು ನಮ್ಮ ಕನ್ನಡ ದೀಪ ಪ್ರಜ್ವಲನೆ ಮಾಡ್ತಿದ್ದೇವೆ. ಇದೀಗ ಭಜನಾ ಕಾರ್ಯಕ್ರಮ ಶುಭಾರಂಭ ಒಟ್ಟಿಗೆ ಅದರಲ್ಲಿ ಮಾತಾಡಿಲ್ಲ ಸ್ವಾಗತ ಮಾಡಿಕೊಂಡು ಅದಕ್ಕೆ ಗೌರವನೆ ಕಾರ್ಯಕ್ರಮ ಇಲ್ಲಿ ಪ್ರಧಾನವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜಿಲ್ಲೆಯ ಅಧಿಕಾರಿಯಾಗಿ ಮೂಲತಃ ಬೆಂಗಳೂರಿನ ರಾಮನಗರದ ನಿವಾಸಿಯಾಗಿ ಅತ್ಯಂತ ಒಳ್ಳೆಯ ಅಧಿಕಾರಿಯಾಗಿ ಮತ್ತು ಆತ್ಮೀಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ಹೆಸರು ಗಳಿಸಿರುವಂಥ ವಿಶೇಷವಾಗಿ ಬಾಲಕೃಷ್ಣ ಮಂದಿರಕ್ಕೆ ವಿಶೇಷವಾದ ಪ್ರೋತ್ಸಾಹವನ್ನು ಕೂಡ ನೀಡುವುದರ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಯಮನಕ್ಕ ಇವತ್ತು ಬಂದಿದ್ದಾರೆ. ಅವರನ್ನು ನಮ್ಮೆಲ್ಲರ ಬಗ್ಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತೇವೆ. ಅವರಿಗೆ ನಮ್ಮ ಸತ್ಯನಾರಾಯಣ ಮಂದಿರದ ಪ್ರಾರಂಭದ ದಿನಗಳಿಂದ ನಮ್ಮ ಮಂದಿರಕ್ಕೆ ಪೂರ್ತಿ ನಮ್ಮೆಲ್ಲರ ಜೊತೆಯಾಗಿ ಈ ಮಂದಿರದ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಮೋಹನನ್ನ ಮತ್ತು ನ್ಯೂಮಾರ್ಟೆಗೆ ಇಬ್ಬರು ಬಂದು ಸಾಲು ಮತ್ತು ಗೌರವದ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಸುರೇಶ್ ರಾವ್ ಗಾಡ ಇವರಿದ್ದಾರೆ. ವಿಶೇಷವಾಗಿ ಆರ್ಯ ಮರಾಠ ಸಮಾಜ ಬಾಲಕೃಷ್ಣ ಮಂದಿರದ ಒಂದು ಶಕ್ತಿ ಈ ಭಾಗದಲ್ಲಿ ಈ ಒಂದು ಸಾಪ್ತಾಹಿಕ ಭಜನೆಯಲ್ಲಿ ಕೂಡ ಇಡೀ ಕುಟುಂಬ ಮತ್ತು ಇಡೀ ಪರಿವಾರ ಮತ್ತು ಇಡೀ ಸಮಾಜ ನಿತ್ಯ ನಿರಂತರವಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಿರುವಂತ ಆರ್ಯ ಮರಾಠ ಸಮಾಜದ ಮುಖಂಡರಾದ ಸುರೇಶ್ ಲಾಡ್ ಅವರು, ಮೊಹಮ್ಮದ್ ಮತ್ತು ಸುರೇಶ್ ಲಾಡ್ ಅವರು ಇಬ್ಬರು ಈ ಒಂದು ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬೆಳ್ಳಂಬೆಳಿಗ್ಗೆ ಬರುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅವರಿಗೆ ವಸಂತರಾವ್ ಕೃತೇಶ್ ದಂಪತಿಗಳು ಬಂದು ಸಾಲು ಮಂತ್ರವನ್ನಾಗಿ ಸ್ವಾಗತ ಮಾಡಬೇಕಾಗಿ ವಿನಂತಿ ಮಾಡ್ತೇವೆ. ಎಲ್ಲವ ಸಮಾಜದ ನಮ್ಮೆಲ್ಲರ ಮುಖಂಡರಾಗಿ ಬೇರೆ ಬೇರೆ ರೀತಿಯ ಸಾಮಾಜಿಕ ಕಾರ್ಯಗಳಲ್ಲಿ ಕೆಲಸಗಳನ್ನು ಮಾಡುವುದರ ಮುಖಾಂತರ ವಿಶೇಷವಾಗಿ ನಮ್ಮ ಇತಿಹಾಸ ಪ್ರಸಿದ್ಧ ನಮ್ಮ ಗೆಜ್ಜೆಗಿರಿ ಕೋಟಿ ಚೆನ್ನೈಯ ಆ ಒಂದು ದೈವ
ದೇವಸ್ಥಾನದ ಜೀರ್ಣೋದ್ಧಾರದಿಂದ ಹಿಡಿದು ಬ್ರಹ್ಮಕಲಶೋತ್ಸವದಿಂದ ಹಿಡಿದು ಇವತ್ತಿನವರೆಗೂ ಅಲ್ಲಿ ಆಗುವಂಥ ಎಲ್ಲ ಚಟುವಟಿಕೆಗಳಲ್ಲಿ ವಿಶೇಷವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಇನ್ನಿತರ ಹತ್ತಾರು ಜವಾಬ್ದಾರಿಗಳನ್ನು ತಗೊಳ್ಳೋದ್ರ ಮುಖಾಂತರ ನಮ್ಮ ಗ್ರಾಮ ಸೇವಡಿ ನಿಲ್ಲವ ಸಂಘವನ್ನು ಅತ್ಯಂತ ವ್ಯವಸ್ಥಿತ ಸಂಘಟನಾತ್ಮಕವಾಗಿ ಕಟ್ಟಿ ಬೆಳೆಸುವಲ್ಲಿ ಸಂಪೂರ್ಣ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ನಮ್ಮೆಲ್ಲರ ಮಿತ್ರರು ಆಗಿರುವಂತಹ ಸಾಮಾಜಿಕ ಕಾರ್ಯಕರ್ತರು ಆಗಿರುವಂತಹ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರುವಂತಹ ರವೀಂದ್ರ ಬಂಗೇರ ಕೋನಾಜಿ ಅವರು ನಮ್ಮೆಲ್ಲರ ಜೊತೆಗಿದ್ದಾರೆ. ಅವರ ಶ್ರೀಮತಿ ಲಲಿತಾಕ್ಕ ಕೂಡ ಜೊತೆಗಿದ್ದಾರೆ. ಇಬ್ಬರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಇವರಿಗೆ ಸಂಯುಕ್ತ ಮತ್ತು ಕಸ್ತೂರಿಕ ಇವರು ಸಾಲು ಮತ್ತು ಗೌರವ ಸ್ಮರಣಿಕೆಯನ್ನು ನೌಕರನಾಗಿ ಅವರ ಶ್ರೀಮತಿ ಟೀಚರ್ ಆಗಿ ಇಬ್ಬರು ಕೂಡ ಸಮಾಜದ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರ ಮುಖಾಂತರ ಗ್ರಾಮ ಚಾವಡಿ ಬಿಲ್ಲವ ಸಂಘದ ಅಧ್ಯಕ್ಷರಾಗಿ ವಿವಿಧ ಗೆಜಗಿರಿ ಕ್ಷೇತ್ರದ ಒಂದು ಬೆಳವಣಿಗೆಯಲ್ಲಿ ನಿರಂತರ ಕೆಲಸ ಮಾಡಿ ಯಾವುದೇ ರೀತಿಯ ಕೆಲಸ ಕಾರ್ಯ ಸಾಮಾಜಿಕ ಕೆಲಸ ಇರಲಿ, ವಿಶೇಷವಾಗಿ ಬಿಲ್ಲವ ಸಮುದಾಯದ ಕೆಲಸ ಕಾರ್ಯಗಳಿರಲಿ, ಅದನ್ನು ಅತ್ಯಂತ ಪ್ರೀತಿಯಿಂದ ಈ ಯಾರೇ ಇರಲಿ ಯಾರನ್ನು ಕೂಡ ಅವರಿಗೆ ಸಂಪರ್ಕ ಮಾಡುವಂಥ ಒಂದು ಶಕ್ತಿ ಇರುವಂತಹ ಅಧಿಕಾರಿಗಳು ಅವರು ಈ ಒಂದು ದೀಪ ಬೆಳಗಿಸಲಿಕ್ಕೆ ಇವತ್ತು ಬಂದಿದ್ದಾರೆ. ದಂಪತಿಗಳಿಬ್ಬರಿಗೂ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಅವರಿಗೆ ವಸಂತರಾವ್ ಮತ್ತು ಪುಷ್ಕರಕ್ಕ ಇಬ್ಬರು ಸಾಲು ಮತ್ತು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಬಾಲಕೃಷ್ಣ ಮಂದಿರಕ್ಕೆ ನಿರಂತರವಾಗಿ ಸಹಕಾರ ಮಾಡಿರುವಂತಹ ಹರೀಶ್ ಮತ್ತು ದಿವ್ಯ ದಂಪತಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಅವರಿಗೆ ಪ್ರಹ್ಲಾದ್, ಸುಜಾತ ಮತ್ತು ಶ್ರುತಿ ಇವರು ಶಾಲನ್ನ ಮತ್ತು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಈ ಕಾರ್ಯಕ್ರಮವನ್ನು ಮಾತೃಗಳ ಏನಿಲ್ಲ
ಕಸ್ತೂರಿ ತಿಲಕಂ ಲಲಾಟ ಫಲಕೆ ವಕ್ಷಸ್ಥಳೆ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣುಕರೆ ಕಂಠಣು ನಾಸಾಗ್ರೆ ವೇಣುಕರತಲೆ ವೇಣುಕರೆ ಕಂಠಣು ಸರ್ವಾಂಗ ಹರಿಚಂದನಂತ ಕಲಯ ಸುಲಲಿತಂ ಕಂಠೇಶು ಮುಕ್ತಾವಡಿ ಸರ್ವಾಂಗ ಹರಿಚಂದನಂತ ಕಲಯ ಸುಲಲಿತಂ ಕಂಠೇಶು ಮುಕ್ತಾವಡಿ ಈ ದಿನ ಬಾಲಕೃಷ್ಣ ರಜತ ಮಹೋತ್ಸವ ಸಂದರ್ಭದಲ್ಲಿ ಅಖಂಡ ಭಜನಾ ಕಾರ್ಯಕ್ರಮ ಸಪ್ತಾಹ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ದೇವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಹಾರೈಸ್ತಿದ್ದೇನೆ. ಶ್ರೀಕೃಷ್ಣ ಬಾಲಕೃಷ್ಣ ಮಂದಿರ ಕುಂಪಲ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರಡು ಅಖಂಡ ಭಜನಾ ಸಪ್ತಾಹ ಕಾರ್ಯಕ್ರಮ ನಡತೊಂದುಂಡು. ಈ ಒಂಜಿ ಕುಂಪಲ ಪರಿಸರಡು ಈ ಒಂಜಿ ಭಜನಾ ಮಂದಿರ ಆಯ್ಬೊಕ್ಕ ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿ ವರ್ಷ ಬಾರಿ ಪೊರ್ಲುಡು ಆವೊಂದುಂಡು. ಶ್ರೀಕೃಷ್ಣ ಮಂದಿರಡು ಆಪಿಂಚಿನ ಈ ಒಂಜಿ ಭಜನಾ ಸಪ್ತಾಹ ಬಾರಿ ಪೊರ್ಲುಡು ನಿರಂತರವಾದ ಆವೊಂದುಂಡು. ಭಜನೆ ಇತ್ತನವಲು ವಿಭಜನೆ ಇಜ್ಜಿಗೆ ಅಂಚ ಈ ಒಂಜಿ ಕ್ಷೇತ್ರಡು ಊರದ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲಕ ಈ ಭಜನಾ ಕಾರ್ಯಕ್ರಮ ಮಲ್ತೊಂದು ಬಾರಿ ಪೊರ್ಲುಡು ಧಾರ್ಮಿಕ ಕಾರ್ಯಕ್ರಮ ಮಲ್ತೊಂದುಲ್ಲೇರು. ಇಂಚಿನ ಕಾರ್ಯಕ್ರಮ ನನಾತ ಅವಾರ್ಡ್ ಮೂಲು ಬೆನ್ಪಿಂಚಿನ ಪೂರ ಭಕ್ತರಿಗಳ ಶ್ರೀಕೃಷ್ಣ ಪರಮಾತ್ಮೆ ಆರೋಗ್ಯ ಭಾಗ್ಯವನ್ನು ಕೊರಡು ಅಂಚನೆ ನಮ್ಮ ಈ ಒಂಜಿ ಧಾರ್ಮಿಕ ಕಾರ್ಯಕ್ರಮ ನನಾತ ನಡಪಡು ಶ್ರೀಕೃಷ್ಣ ಪರಮಾತ್ಮಗೆ ಪೂರೈಗಳ ಎಡ್ಡೆ ಮಲ್ಪಡು ಪಂಡೊಂದು ಎನ್ನ ಪಾತ್ರ ಮುಕ್ತ ಶ್ರೀ ಬಾಲಕೃಷ್ಣ ದೇವರಿಗೆ ನಾವು ನಮಸ್ಕರಿಸುತ್ತಾ ಇಂದಿನ ಈ ಬಾಲಕೃಷ್ಣ ಮಂದಿರದ 25ನೇ ವರ್ಷದ ಶುಭಾರಂಭದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಂಡಂತಹ ಇಲ್ಲಿಯ ಎಲ್ಲ ಭಕ್ತಾಭಿಮಾನಿಗಳಿಗೆ ನಾನು ವಂದಿಸುತ್ತಾ, ನಿಜವಾಗಿ ಇಂಥ ಒಂದು ಕಾರ್ಯಕ್ರಮ ಬಹಳ ಸಂತೋಷದ್ದು. ಯಾಕಂತ ಹೇಳಿದರೆ ಇಲ್ಲಿಯ ನೆರೆಕೆರೆಯವರೆಲ್ಲ ಸೇರಿ ಸಮಾಜದವರೆಲ್ಲ ಸೇರಿ ಶ್ರೀ ಬಾಲಕೃಷ್ಣನ ಈ ಮಂದಿರವನ್ನು ನಿರ್ಮಾಣ ಮಾಡಿ ಇಲ್ಲಿ ಎಲ್ಲರೂ ತಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಂಡು ದೇವರ ಕಾರ್ಯದಲ್ಲಿ ಭಜನಾ ಕಾರ್ಯಕ್ರಮ ಮಾಡಿಕೊಂಡು ಎಲ್ಲ ರೀತಿಯಲ್ಲಿಯೂ ಒಂದು ಉತ್ತಮ ರೀತಿಯ ಒಂದು ನಡತೆ ಬರುವಂತೆ ಇಲ್ಲಿ ಮೂಡಿಸಿದ್ದಾರೆ. ನಿಜಕ್ಕೂ ನನಗೆ ಬಹಳ ಸಂತೋಷ ಆಗಿದೆ. ಇಂಥ ಇದರಲ್ಲಿ ನನಗೆ ಇನ್ನು ಮುಂದೆ ದೇವರು ಹೆಚ್ಚು ಅವಕಾಶ ಕೊಡಲಿ. ಒಳ್ಳೆ ಸುಖದ ಇಲ್ಲಿ ಇರುವ ಎಲ್ಲ ಸಾರ್ವಜನಿಕರಿಗೆಲ್ಲರಿಗೂ ಈ ಭಗವಂತನು ಕರುಣಿಸಲಿ ಅಂತೇಳಿ ನನ್ನ ಎರಡು ಮಾತನ್ನು. ಶ್ರೀ ಗುರುಭ್ಯೋ ನಮಃ. ಶ್ರೀ ಬಾಲಕೃಷ್ಣ ಮಂದಿರ ರಿಜಿಸ್ಟರ್ಡ್ ಕುಂಪಲ ಇಲ್ಲಿ ನಡೀತಾ ಇರುವಂತಹ ಅಖಂಡ ಭಜನಾ ಸಪ್ತಾಹ ಬಹಳಷ್ಟು ಯಶಸ್ವಿಯಾಗಿ ಮತ್ತು ಅರ್ಥಪೂರ್ಣವಾಗಿ ನಡೀತಾ ಇದೆ. ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಎನ್ನುವಂತಹ ಮಾತು ನಾವು ಹಿಂದಿನಿಂದಲೂ ಕೇಳಿಕೊಂಡು ಬಂದಂತಹ ಸತ್ಯ. ಯಾವಾಗ ಹರಿನಾಮ ಸಂಕೀರ್ತನೆಯು ಇಡೀ ಪ್ರದೇಶದಲ್ಲಿ ವ್ಯಾಪಿಸ್ತದೋ ಆಗ ಅಲ್ಲಿ ಒಂದು ರೀತಿಯ ಭಕ್ತಿಯ ಪರಾಕಾಷ್ಠೆ ಇರ್ತದೆ ಎನ್ನುವುದಕ್ಕೆ ನಮ್ಮ ಈ ಬಾಲಕೃಷ್ಣ ಮಂದಿರವೇ ಸಾಕ್ಷಿ. ಇಲ್ಲಿ ನಡೀತಾ ಇರುವಂತಹ ಈ ಸಪ್ತಾಹ ಖಂಡಿತವಾಗಿಯೂ ನಾವು ಅದನ್ನು ಮೆಚ್ಚುವಂಥದ್ದು. ಯಾಕಂದರೆ ಒಂದು ದಿವಸದ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಕಷ್ಟಪಡ್ತಾ ಇರುವಂತಹ ಈ ಸಂದರ್ಭದಲ್ಲಿ 1 ವಾರಗಳ ನಿರಂತರವಾದಂಥ ಹಗಲಿರುಳು ನಡೆಯುವಂತಹ ಈ ಭಜನಾ ಸಪ್ತಾಹ ವಿವಿಧ ಭಜನಾ ತಂಡಗಳನ್ನು
ಕರೆಸಿಕೊಂಡು ವ್ಯವಸ್ಥಿತವಾಗಿ ನಡೆಸ್ತಾ ಇರುವಂಥದ್ದು ಬಹಳಷ್ಟು ಖುಷಿಯನ್ನು ನೀಡಿದೆ. ಬೆಳಗಿನ ಮುಂಜಾವಿನ ಈ ಹೊತ್ತಲ್ಲೇ 5ನೇ ದಿನದ ದೀಪ ಪ್ರಜ್ವಲನೆಯನ್ನು ಮಾಡುವಂಥ ಸೌಭಾಗ್ಯ ಶ್ರೀಕೃಷ್ಣ ಪರಮಾತ್ಮ ನಮಗೆ ನೀಡಿದ್ದಾನೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಇಡೀ ಈ ಒಂದು ವ್ಯವಸ್ಥೆಯನ್ನು ಗೊಳಿಸಿದಂಥ ಎಲ್ಲ ಪದಾಧಿಕಾರಿಗಳಿಗೂ ಮನದಾಳದ ಕೃತಜ್ಞತೆಯನ್ನು ಅರ್ಪಿಸಿ, ಸದಾ ಈ ರೀತಿಯ ಸಂಘಟನಾತ್ಮಕವಾದಂತಹ ಸಂಕೀರ್ತನೆ ಸದಾ ಅಲ್ಲಲ್ಲಿ ನಡೀತಾ ಇರಲಿ, ಆ ಮೂಲಕ ಜನರಲ್ಲಿ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗಲಿ ಎನ್ನುವಂತಹ ಆಶಯದೊಂದಿಗೆ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಬಿಡಲೊಲ್ಲೆ ರಂಗನ ನಂಬಿದ ಕ್ಷಣದಲ್ಲೇ, ನಂಬಿದ ಕ್ಷಣದಲ್ಲೇ, ರಂಗನ ನಂಬಿದ ಕ್ಷಣದಲ್ಲೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ದೃಢಮಾಡಾತನ ಸ್ಮರಣೆ, ದೃಢಮಾಡಾತನ ಸ್ಮರಣೆ, ಭಕ್ತರ ಬಿಡಾತನುವತಿ ಕರುಣಿ. ದೃಢಮಾಡಾತನ ಸ್ಮರಣೆ, ಭಕ್ತರ ಬಿಡಾತನುವತಿ ಕರುಣಿ, ಬಿಡಾತನುವತಿ ಕರುಣಿ, ಭಕ್ತರ ಬಿಡಾತನುವತಿ ಕರುಣಿ. ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಸಾವಧಾನವಿರು ಮನವೇ, ಸಾವಧಾನವಿರು ಮನವೇ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಪುರಂದರ ವಿಠಲನ
पूज्याय राघवेन्द्राय सत्यधर्मरसाय च भजतां कल्पवृक्षाय नमतां कामधेनवे नमतां कामधेनवे नमतां कामधेनवे सतत मार्गदि संतत ಸೇರಿ ಪರಿಗೆ ಸತತ ಮಾರ್ಗದಿ ಸಂತತ ಸೇರಿ ಪರಿ ಅತೀತದಲ್ಲಿ ಮನೋರಥವ ಕೊಡುವೆನೆಂದು ರಥವ ನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವ ನೇರಿದ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇರಿ ಪರಿಗೆ ಸತತ ಮಾರ್ಗದಿ ಸಂತತ ಸೇರಿ ಪರಿ ಅತೀತದಲ್ಲಿ ಮನೋರಥವ ಕೊಡುವೆನೆಂದು ರಥವ ನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವ ನೇರಿದ ರಾಘವೇಂದ್ರ ಚತುರಾದಿಕ್ಕೂ ವಿದಿಕ್ಕುಗಳಲ್ಲಿ ಚರಿಪಾಜನರಲ್ಲಿ ಚತುರಾದಿಕ್ಕೂ ವಿದಿಕ್ಕುಗಳಲ್ಲಿ ಚರಿಪಾಜನರಲ್ಲಿ ಮಿತಿಯಿಲ್ಲದೆ ಬಂದೋಲೈಸುತ್ತಲಿ ವರವಾ ಬೇಡುತ್ತಲಿ ಮುತಿಸುತ್ತ ಪರಿಪರಿಣತರಾಗಿ ಹರಿಗೆ ನುತಿಸುತ್ತ ಪರಿಪರಿಣತರಾಗಿ ಹರಿಗೆ ಕತಿಪೇದ ಸರ್ವತನ ಬಿಡಲಿಂದು ರಥವ ನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವ ನೇರಿದ ರಾಘವೇಂದ್ರ ಅತುಳ ಮಹಿಮಾನ ದಿನದಲ್ಲಿ ಅತುಳ ಮಹಿಮಾನ ದಿನದಲ್ಲಿ ಇತಿಜ ವಂಶದಲ್ಲಿ ಉತ್ಪಾತಿಯಾಗಿ ಉಚಿತದಲ್ಲಿ ಉತ್ಪಾತಿಯಾಗಿ ಉಚಿತದಲ್ಲಿ ಉತ್ತಮ ರೀತಿಯಲ್ಲಿ ಅತಿಶಯವಿರುತ್ತಿರ ಪಿತನ ಬಾಧೆಗಳು ಅತಿಶಯವಿರುತ್ತಿರ ಪಿತನ ಬಾಧೆ ಮನ್ಮಥ ಪಿತನುಳಿಸಿ ಗಜಿತ ಕರುಣದಲ್ಲಿ ರಥವ ನೇರಿದ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವ ನೇರಿದ ರಾಘವೇಂದ್ರ ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಯತಿ ರಾಘವೇಂದ್ರ ಪ್ರಥಮ ಪ್ರಹ್ಲಾದ ವ್ಯಾಸ ಮುನಿಯೇ ಯತಿ ರಾಘವೇಂದ್ರ ಪತಿತೋ ದಾರಿಯೇ ಪಾವನಕಾರಿಯೇ ಪತಿತೋ ದಾರಿಯೇ ಪಾವನಕಾರಿಯೇ ಕರಮುಗಿವೆನು ದೊರೆಯೇ
ಸ್ಥಿತಿಯೊಳು ಗೋಪಾಲ ವಿಠಲನ ಸ್ಮರಿಸುತ್ತಾ ಸ್ಥಿತಿಯೊಳು ಗೋಪಾಲ ವಿಠಲನ ಧರಿಸ ಪ್ರತಿ ಮಂತ್ರಾಲಯಗಳು ಅತಿ ಭಾರತವ ರಾಘವೇಂದ್ರ ಸದ್ಗುಣಗಳ ಸಾಂದ್ರ ರಥವ ರಾಘವೇಂದ್ರ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಸತತ ಮಾರ್ಗದಿ ಸಂತತ ಸೇವಿ ಅತಿ ಹಿತದಲ್ಲಿ ಮನೋರಥವ ಕೊಡುವೆ ರಥವ ರಾಘವೇಂದ್ರ ಸದ್ಗುಣಗಳ ಸಾಂದ್ರ ರಥವ ರಾಘವೇಂದ್ರ ರಥವ ರಾಘವೇಂದ್ರ ರಥವ ರಾಘವೇಂದ್ರ